ದೋಸೆ ಮಾಡಿ ತಿನ್ನುವುದು. ಸ್ನ್ಯಾಕ್ಸ್ ಮಾಡೋಣ ಅಂತ ಇದ್ದೇನೆ. ಸ್ನ್ಯಾಕ್ಸ್ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೇನೆ. ಕಡಲೆಬೇಳೆಯ ವಡೆ ಮಾಡೋದು ನಾನು ಇವತ್ತು. ಜರಿ ಜರಿ ಹೀಗೆ ಕಾಣಬೇಕು, ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಸಿಗಬೇಕು. ಈಗ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳುವ. ನಾನು ವಡೆ ಶೇಪ್ ಬರ್ತದೆ, ಆದರೂ ಕೂಡ ಅದು ಸ್ವಲ್ಪ ಇದ್ದೇನೆ ಅಲ್ಲ, ನನಗೆ ಸ್ಪೂನ್ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ನಾನು ಇದರಲ್ಲೇ ಹಾಕೋದು, ಎಷ್ಟು ಬೇಕು ಅಷ್ಟೇ. ನೀವು ಸ್ಪೂನ್ ಅದೇ ಇಲ್ಲಿ ನಾನೇ ಒಂದು ಕೈಯಲ್ಲಿ ಇಟ್ಕೊಂಡು ಎಲ್ಲ ಮಾಡಬೇಕು. ಇದೊಂದು ಕ್ಯಾಮರಾ ಹಿಡ್ಕೊಂಡು ನಿಂತರೆ ಆಯ್ತು, ಅಲ್ಲಿಗೆ ಎಲ್ಲ ಸ್ವಲ್ಪ ನೀರು ಬುಳ್ಕ ಅಂತ ಬೀಳ್ತದ ಅಂತ ನೋಡಿ. ಹೀಗೆ ಬರಬೇಕದು ತಟ್ಟಲಿಕ್ಕೆ. ಚಟ್ಟಂಬಡೆ ಯಾವತ್ತು ಕೂಡ ಹೇಳ್ತೀನಿ, ಒಂದು ಮಾಡ್ಲಿಕ್ಕೆ ಹೋದ್ರೆ ನಾವು ಒಂದು ಅಂದ್ರೆ ಆಗಲ್ಲ. ಒಂದು ಐಟಮ್ ಮಾಡ್ಲಿಕ್ಕೆ ಹೋದ್ರೆ ಒಂದು ಐಟಮ್ ನಾವು ಮಾಡುವುದಿಲ್ಲ. ಇನ್ನು ಊಟ ಮಾಡುವ. ದಾಲ್ ಸಾರು ಮತ್ತು ಅದುವೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಮ್ಮ ಮನೆಯಲ್ಲಿ ಉದ್ದಿನ ದೋಸೆ. ಈಗ ನಾನು ಉದ್ದಿನ ದೋಸೆ ಮಾಡ್ತಾ ಇದ್ದೇನೆ. ಇನ್ನು ದೋಸೆ ಮಾಡಿ ತಿನ್ನುವುದು. ಇವತ್ತು ನಾನೊಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಇದ್ದೇನೆ. ಸ್ನ್ಯಾಕ್ಸ್ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ಏನು ಕಷ್ಟ ಇಲ್ಲ, ತುಂಬ ಈಸಿ ಉಂಟು. ಅದು ಯಾವ ಯಾವ ರೆಸಿಪಿ ಅಂತ ನಾವೀಗ ನೋಡುವ ಬನ್ನಿ. ಒಂದೊಂದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಒಂದೊಂದನ್ನಲ್ಲ ಹೇಗೆ ಮಾಡಬೇಕಂತ. ಓಕೆ, ಈಗ ಹೋಗುವ ನಾವು. ಅದಕ್ಕೇನು ಬೇಕು ಅದನ್ನು ನಾನು ತೋರಿಸ್ತೀನಿ. ಮೊದಲಿಗೆ ಏನು ಬೇಕಂದರೆ, ಅದು ಯಾವ ರೆಸಿಪಿ ಅಂದರೆ ಸ್ನ್ಯಾಕ್ಸ್ ರೆಸಿಪಿ ಅಲ್ಲ, ಅದು ಸ್ನ್ಯಾಕ್ಸ್ಗೆ ಸ್ನ್ಯಾಕ್ಸ್ ಆಗ್ತದೆ. ಇದು ನೀರು ಬರ್ತಾ ಉಂಟು, ನೀರಿನ ಶಬ್ದ ಕೇಳ್ತಾ ಉಂಟು. ಪರವಾಗಿಲ್ಲ, ನೀರು ಬರ್ತಾ ಇರಲಿ. ಇವತ್ತು ಬೇಗ ಮಾಡ್ತೀನಿ ನಾನು. ನಾನಿವತ್ತು ಏನು ಮಾಡೋದಂದರೆ, ಇದು ವಡೆ ಅಂತ ಹೇಳ್ತಾರಲ್ಲ, ಕಡಲೆಬೇಳೆಯ ವಡೆ ಮಾಡೋದು ನಾನಿವತ್ತು. ಅದಕ್ಕೆ ಏನೆಲ್ಲ ಬೇಕಂತ ನಾನೀಗ ತೋರಿಸ್ತೇನೆ. ನಮ್ಮ ಮನೆಯಲ್ಲಿ ಏನಂದರೆ ಲೈಟ್ ಹೋಗು ಗಡಿ 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 ಎಲ್ಲ ಲೈಟ್ ಹೋಗ್ತಾ ಇರ್ತದೆ. ಹಾಗಾಗಿ ನಾನು ಬೇಗ ಅದು ವಿಡಿಯೋ ನಾನು ಮಾಡಲಿಲ್ಲ, ಯಾಕಂದರೆ ಲೈಟ್ ಹೋಗ್ತದೆ ಅಂತ ಸ್ವಲ್ಪ ಅರ್ಜೆಂಟಿಂದೆಲ್ಲ ಅದು ಕಡಲೆಬೇಳೆಯನ್ನು ರುಬ್ಬಿ ತಗೊಂಡಿದ್ದೇನೆ ನಾನು. ನಾವು ಯಾವಾಗ ಮಾಡಬೇಕಂತ ಅಂದ್ಕೊಂಡಿರ್ತೇವೆ, ಯಾವತ್ತು ಲೈಟೇ ಇರುವುದಿಲ್ಲ. ಇವತ್ತು ಬೇಗ ರುಬ್ಬಿ ಎಲ್ಲ ತಗೊಂಡಿದ್ದೇನೆ, ಇನ್ನು ಕೂಡ ಲೈಟೇ ಹೋಗಲಿಲ್ಲ. ತೋರಿಸ್ತೀನಿ ನಿಮಗೆ ನಾನು. ಇದು ಕಡಲೆಬೇಳೆಯನ್ನು ನೆನೆಸಿಟ್ಟು ಮತ್ತು ಹೀಗೆ ರುಬ್ಬಿ ತಗೊಂಡಿದ್ದೀನಿ. ಅದು ರುಬ್ಬುವಾಗ ಹೇಗೆ ನೈಸ್ ರುಬ್ಬಾರ್ದು, ಸ್ವಲ್ಪ ಜರಿ ಜರಿ ಹೀಗೆ ಕಾಣಬೇಕು, ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಸಿಗಬೇಕು, ಹಾಗಿದ್ರೆ ಒಳ್ಳೆಯದು. ಇದಕ್ಕೆ ಏನೆಲ್ಲ ಹಾಕಬೇಕಂದ್ರೆ, ಇದು ಕಡಲೆಬೇಳೆ ರುಬ್ಬಿಟ್ಟದಕ್ಕೆ ನಾನು ಇದರಲ್ಲಿ ಮೊದಲೆಲ್ಲ ಕಟ್ಟಿಂಗ್ ಮಾಡಿ ತಗೊಂಡಿದ್ದೇನೆ. ಇದರಲ್ಲಿ ಈರುಳ್ಳಿ ಉಂಟು, ಕರಿಬೇವು ಉಂಟು, ಮೆಣಸು ಉಂಟು, ಶುಂಠಿ ಉಂಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಹಾಕಿ ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡುವ ಅಷ್ಟೇ. ಮತ್ತು ನೆಕ್ಸ್ಟ್ ಸ್ಟೆಪ್ ನಾನು ತೋರಿಸ್ತೀನಿ ಹೇಗಂತ. ಈಗ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳುವ. ನಾನು ಕಟ್ಟಿಂಗ್ ಮಾಡಿದ್ದೆಲ್ಲ ಇದಕ್ಕೆ ಹಾಕಿದೆ, ಉಪ್ಪು ಕೂಡ ಹಾಕಿದ್ದೇನೆ. ಇದನ್ನಿನ್ನು ಮಿಕ್ಸ್ ಮಾಡಿ ಒಡೆ ಥರ ತಟ್ಟುವ. ಅದು ತಟ್ಟಲಿಕ್ಕೆ ಬರದಿದ್ದರೆ ನಾವು ಸ್ವಲ್ಪ ಕಾರ್ನ್ಫ್ಲೋರ್ ಇದ್ದರೆ, ಇಲ್ಲದಿದ್ದರೆ ಮೈದಾ ಕೂಡ ಮಿಕ್ಸ್ ಮಾಡ್ಬೋದು. ತಟ್ಟಲಿಕ್ಕೆ ಬರ್ತದಾ ಇಲ್ವೋ ನೋಡುವ, ಒಡೆ ಥರ ಶೇಪ್ ಬರ್ತದ ಅಂತ. ಇಲ್ಲದಿದ್ದರೆ ಅದನ್ನು ಕೂಡ ಮಿಕ್ಸ್ ಮಾಡುವ, ಯಾವುದಾದ್ರೂ ಒಂದು ಇದು ಕಾರ್ನ್ಫ್ಲೋರ್ ಅಥವಾ ಇದು ಮೈದಾ. ಅದು ಹೀಗೆ ವಡೆ ಶೇಪ್ ಬರ್ತದೆ, ಆದರೂ ಕೂಡ ಅದು ಸ್ವಲ್ಪ ಏನಾಗ್ತದೆ, ಇದು ಎಣ್ಣೆಯಲ್ಲಿ ಬಿಡುವಾಗೆಲ್ಲ ಬಿಟ್ಟು ಹೋಗ್ತದೆ. ಅದಕ್ಕೆ ಸ್ವಲ್ಪ ಈಗ ನಾನು ಕಾರ್ನ್ಫ್ಲೋರ್ ಹಾಕ್ತೀನಿ. ನೀವು ಮೈದಾ ಇದ್ದರೆ ಮೈದಾ ಕೂಡ ಹಾಕ್ಬೋದು. ನಾನು ಹಾಕ್ತಾ ಇದ್ದೇನೆ ಅಲ್ಲ, ನನಗೆ ಸ್ಪೂನ್ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ನಾನು ಇದರಲ್ಲೇ ಹಾಕೋದು, ಎಷ್ಟು ಬೇಕು ಅಷ್ಟೇ. ನೀವು ಸ್ಪೂನಲ್ಲಿ ಹಾಕಿ ಬೇಕಾದರೆ. ನನಗೆ ಎಷ್ಟು ಹಾಕೋದು, ಎಷ್ಟು ಸಾಕು, ಮತ್ತೆ ಕಮ್ಮಿ ಆದರೆ ಮತ್ತೆ ಹಾಕುವ. ಈಗ ಮಿಕ್ಸ್ ಮಾಡುವ. ಇದನ್ನು ಮಿಕ್ಸ್ ಮಾಡಿ ತಟ್ಟುದಂತ ಹೇಳೋದಲ್ಲ ಕನ್ನಡದಲ್ಲಿ, ವಡೆ ತಟ್ಟುದು. ಹೌದು, ವಡೆ ತಟ್ಟುದು, ವಡೆ ಶೇಪು. ಈಗ ಮಿಕ್ಸ್ ಮಾಡಿ ತಟ್ಟಲಿಕ್ಕೆ ಬರ್ತದಾ ಇಲ್ವಾ ನೋಡಬೇಕಲ್ವಾ, ಎಲ್ಲ ಕೆಳಗೆ ಬೀಳ್ತಾ ಉಂಟು. ಅಷ್ಟು ಕೂಡ ಅರ್ಜೆಂಟ್ ನೋಡಿ, ಅರ್ಜೆಂಟ್ ಆದರೆ ಹೀಗೆ
ನಾನು ಲೈಟ್ ಹೋಗ್ತದಂತೇಳಿ ಸ್ವಲ್ಪ ಅರ್ಜೆಂಟ್ ಮಾಡೋದು ಅಷ್ಟೇ. ಇಲ್ಲದಿದ್ದರೆ ನಾನು ಅರ್ಜೆಂಟಿನವರಲ್ಲ, ನಾನು ಪುರ್ಸೋತಲ್ಲಿ ಮಾಡೋದು. ಓಕೆ, ಈಗ ಮಾಡುವ. ಎಸ್, ಈಗ ತಟ್ಟಲಿಕ್ಕೆ ಬರ್ತದ ಮೀನು, ತಟ್ಟುದ ಕೊಟ್ಟುದ ಸಣ್ಣ ಮಲ್ತದ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ ಪದ್ಯದ ಇದು ತಟ್ಟನೆ ಸ್ವಲ್ಪ ಆಡ್ಬೋದು ಅಂತ. ನೋಡಿ ನನ್ನ ಅವಸ್ಥೆ ನೋಡಿ, ಇಲ್ಲಿ ನಾನೇ ಒಂದು ಕೈಯಲ್ಲಿ ಇಟ್ಕೊಂಡು ಎಲ್ಲ ಮಾಡಬೇಕು. ಇದೊಂದು ಕ್ಯಾಮರಾ ಹಿಡ್ಕೊಂಡು ನಿಂತರೆ ಆಯ್ತು ಅಲ್ಲಿಗೆ ಎಲ್ಲ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು, ಆಯಿತಾ? ಅದು ಶೇಪ್ ಬರ್ತದೆ, ಅದು ಕೂಡ ಅದು ಎಣ್ಣೆಯಲ್ಲಿ ಬುಳುಂಕಂತ ಬೀಳ್ತದ ಅಂತ ಹೆದರಿಕೆ. ಬೀಳ್ತದಲ್ಲ, ಅದು ಬಿಡಿ ಬಿಡಿ ಆಗ್ತದ ಅಂತ, ಬಿಡಿ ಬಿಡಿ ಬುಳುಂಕ ಅಂತ ಬೀಳ್ತದ ಅಂತ. ಬುಳುಂಕ ಬೀಳುದಲ್ಲ, ಎಂತ ಎಂತ ಆಗೋದು. ಸ್ವಲ್ಪ ಬೇಕಾದರೆ ನೀರು ಹಾಕಿ ಆಯಿತಾ ನೀವು. ನಾನು ಸ್ವಲ್ಪ ನೀರು ಕಮ್ಮಿ ಆಯ್ತು. ಅದು ಜಿಲಾಬಿ ಸುರ ಹೇಳಿದ್ನಲ್ಲ, ನಮಗೆ ಅಡುಗೆದಂದರೆ ನುಪ್ಪು ಕಜಿಪ್ಪು ಅದರಲ್ಲಿ ಹಿಂದೆ ನಾವು ಅಲ್ಲ ಮಾಡಲಿಕ್ಕೆ ಬರ್ತದೆ, ಬರೋದಿಲ್ಲ ಅಂತೇನಿಲ್ಲ. ಇಂಥದ್ದೆಲ್ಲ ಇದ್ದರೆ ನಾವೆಲ್ಲ ಎಕ್ಸ್ಪರ್ಟ್ ಮಾಡೋದ್ರಲ್ಲಿ. ಇಂಥದ್ದೆಲ್ಲ ಮಾಡೋದಂದ್ರೆ ನಮಗೆ ತುಂಬ ಇಷ್ಟ. ಒಂದೊಂದು ಎಕ್ಸ್ಪೀರಿಮೆಂಟ್ ಮಾಡೋದು ನಾವು. ಚೆಂದ ಆಗ್ತದೆ, ಯಾವುದು ಕೂಡ ಫ್ಲಾಪ್ ಆದದ್ದು ಯಾವುದು ಕೂಡ ಇಲ್ಲ. ನಾವು ಮಾಡಿದ್ದೆಲ್ಲ ಸಕ್ಸಸ್ಸೇ. ಫಸ್ಟ್ ರೌಂಡಲ್ಲೇ ಸಕ್ಸಸ್ ನಮ್ಮದು ಯಾವುದು ಕೂಡ ಚೆನ್ನಾಗಾಗಲಿ ಅಂತೇನಿಲ್ಲ. ನೋಡಿ ಹೀಗೆ ಬರಬೇಕು ಅದು ತಟ್ಟಲಿಕ್ಕೆ. ನೋಡಿ ಈಗ ನಾವು ಎಲ್ಲವನ್ನು ಈ ಥರ ಒಡೆ ಶೇಪಲ್ಲಿ ಮಾಡಿ ತಗೊಳ್ಳುವ, ನಂತರ ಎಣ್ಣೆಯಲ್ಲಿ ಬಿಡುವ. ಮತ್ತೆ ಸಿಗ್ತೀನಿ ಆಯಿತಾ ನಿಮಗೆ ನಾನು. ಓಕೆ, ಈಗ ನಾನು ಹೀಗೆ ಶೇಪ್ ಮಾಡಿ ತಗೊಂಡಿದ್ದೇನೆ ಒಡೆ ಶೇಪಿನಾಗೆ. ಇನ್ನು ಎಣ್ಣೆಯಲ್ಲಿ ಬಿಡುವ. ಒಂದು ಸೈಡಲ್ಲಿ ಎಣ್ಣೆ ಬಿಸಿ ಆಗ್ತಾ ಉಂಟು, ಒಂದು ಸೈಡಲ್ಲಿ ರೆಡಿ ಮಾಡಿಟ್ಟ ವಡೆಯನ್ನು ನಾವು ಇನ್ನು ಹಾಕುವ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಯಿತು, ಒಂದೊಂದನ್ನೇ ಬಿಡುವ ನಾವು. ಇನ್ನು ಇದು ಫ್ರೈ ಆಗಲಿ. ಎಣ್ಣೆಗೆ ಒಂದೊಂದೇನು ಹಾಕ್ತೇವಲ್ಲ, ಆಗಲೇ ನಾವು ಅದಕ್ಕೆ ಸೌಟ್ ಹಾಕಬಾರ್ದು. ಸ್ವಲ್ಪ ಫ್ರೈ ಆಗಬೇಕು, ಇಲ್ಲದಿದ್ದರೆ ಅದು ಬಿಡ್ತದೆ, ಅರ್ಧ ಕಟ್ಟಾಗ್ತದೆ. ಸ್ವಲ್ಪ ಫ್ರೈ ಆದ ನಂತರ ಮತ್ತೆ ನಾವು ಮಗುಚಿ ಹಾಕಬೇಕು ಅದನ್ನು. ನೋಡಿ ಈಗ ಫ್ರೈ ಆಯಿತು. ಈಗ ಇಷ್ಟು ಫ್ರೈ ಆಗುವಾಗ ಸ್ವಲ್ಪ ಉಲ್ಟಾ ಹಾಕಬೇಕು, ಇಲ್ಲದಿದ್ದರೆ ಅದು ಕಟ್ಟಾಗ್ತದೆ. ನಾವು ಎಣ್ಣೆಗೆ ಹಾಕಿದ ತಕ್ಷಣ ನಾವು ಹಾಕಿದರೆ ಇದು ಉಲ್ಟಾ ಹಾಕಬೇಕು. ಇದು ಇನ್ನೆಲ್ಲ ಫ್ರೈ ಆಗಲಿ. ನಮ್ಮದು ನೋಡಿ ಚಟ್ಟಂಬಡೆ ರೆಡಿ ಆಯಿತು. ವಡೆ ಚಟ್ಟಂಬಡೆ ಆಗ್ತದೆ ನಿಮಗೆ ನೋಡಿ, ಎಷ್ಟು ಕ್ರಿಸಿಪಿಯಾಗಿ ಆಗಿದೆ. ಇನ್ನು ನಾವು ನೋಡಿ ಇದು ಊಟ ಮಾಡಲಿಕ್ಕೆ ಕೂಡ ಆಗ್ತದೆ, ಚಹಾ ಟೈಮಲ್ಲಿ ಕೂಡ ತಿನ್ಲಿಕ್ಕೆ ಆಗ್ತದೆ. ನಾವು ಊಟ ಮಾಡುವಾಗ ತಿನ್ನುವುದು. ಈಗ ನೋಡಿ ನಮ್ಮ ಮನೆಯಲ್ಲಿ ನಾನು ಯಾವತ್ತೂ ಕೂಡ ಹೇಳ್ತೀನಿ, ಒಂದು ಮಾಡ್ಲಿಕ್ಕೆ ಹೋದರೆ ನಾವು ಒಂದು ಅಂದರೆ ಆಗಲ್ಲ. ಒಂದು ಐಟಮ್ ಮಾಡಲಿಕ್ಕೆ ಹೋದರೆ ಒಂದು ಐಟಮ್ ನಾವು ಮಾಡೋದಿಲ್ಲ, 2 ಐಟಮ್ ಆಗ್ತದೆ. ಅದು ಏನಂತ ನಾನು ತೋರಿಸ್ತೀನಿ ನಿಮಗೆ. ಕ್ಯಾಪ್ಸಿಕಮ್ಮು, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೇನೆ ನಾನು. ಇನ್ನು ಇದಕ್ಕೆ ಎಂತ ಅದೇ ಕಡಲೆ ಹಿಟ್ಟು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡೋದು. ನೋಡಿ ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಹಾಗೆಯೇ ಒಂದು ಐಟಮ್ ಮಾಡಿಯೇ ನಮಗೆ ಗೊತ್ತಿಲ್ಲ, ತುಂಬ ಕಮ್ಮಿ ನಾವು ಒಂದು ಐಟಮ್ ಅಂತ ಮಾಡಿದ್ದು. ಇದಕ್ಕೆ ಉಪ್ಪು ಸ್ವಲ್ಪ ಹಾಕಿ, ಅದು ಸ್ವಲ್ಪ ಉಪ್ಪು ಎಳೆದುಕೊಳ್ಳಿ. ಆನಂತರ ಇದಕ್ಕೆ ನಾವು ಬೇಸನೆಲ್ಲ ಎಂತ ಹೇಳಿದೆ ಕಡಲೆ ಹಿಟ್ಟೆಲ್ಲ ಹಾಕಿ, ಮುಂಚಿದ ಪುಡಿಯೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಎಣ್ಣೆಯಲ್ಲಿ ಬಿಡುವ. ಈಗ ಕ್ಯಾಪ್ಸಿಕಮ್ಗೆ ನಾನು ಉಪ್ಪು ಹಾಕಿಟ್ಟಿದ್ದೇನಲ್ಲ, ಅದಕ್ಕೆ ನಾನು ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊರಿಯಂಡರ್ ಪೌಡರ್ ಬೇಕಾದರೆ ಹಾಕಿ, ಇಲ್ಲದಿದ್ದರೆ ಪರವಾಗಿಲ್ಲ. ಮೆಣಸಿನ ಹುಡಿ ಮತ್ತು ಕಡಲೆ ಹಿಟ್ಟು ಹಾಕಿ ಇನ್ನು ಮಿಕ್ಸ್ ಮಾಡೋದು ಅಷ್ಟೇ. ಮಿಕ್ಸ್ ಮಾಡಿ ಮತ್ತೆ ಎಣ್ಣೆಯಲ್ಲಿ ಬಿಡೋದು. ಅದು ಕೂಡ ತೋರಿಸ್ತೀನಿ ನಾನು ನಿಮ್ಮ ಜೊತೆ. ಈಗ ಇದನ್ನು ಮಿಕ್ಸ್ ಮಾಡುವ. ಈಗ ಮಸಾಲೆ ಹಾಕಿ ಇಟ್ಟಿದ್ದೇನೆ, ಇದನ್ನಿನ್ನು ಎಣ್ಣೆಯಲ್ಲಿ ಬಿಡುವ ಒಂದೊಂದನ್ನೇ. ಇಟ್ಟಂಕುಲು ಈಗ ನಾವು ಯಾವುದಾದ್ರು ಕ್ಯಾಪ್ಸಿಕಮನ್ನು ಮಸಾಲೆ ಹಾಕಿಟ್ಟಿದ್ದೇವಲ್ಲ, ಅದನ್ನು ಒಂದೊಂದನ್ನೇ ಫ್ರೈ ಮಾಡ್ತಾ ಇದ್ದೇವೆ. ಈಗ
ನಮ್ಮದು ಹಾಗೆ ಒಂದು ಐಟಮ್ ಮಾಡಿ ನಮಗೆ ಮಾಡಲಿಕ್ಕೆ ಗೊತ್ತಿಲ್ಲ, ಎರಡೆರಡು ಐಟಮ್ ನಮ್ಮದು. ಅದೀಗ ಫ್ರೈ ಆಗಲಿ, ಮತ್ತೆ ಊಟ ಮಾಡುವ ನಾವು. ಈಗ ನಮ್ಮದು ವಡೆ ಮತ್ತು ಕ್ಯಾಪ್ಸಿಕಮ್ ಫ್ರೈ ಕೂಡ ರೆಡಿ ಆಯಿತು. ಬಿಸಿ ಬಿಸಿ ಇರುವಾಗಲೇ ಊಟ ಮಾಡುವ. ಬನ್ನಿ ಈಗ ನಾವು ಊಟ ಮಾಡುವ. ಇನ್ನು ಊಟ ಮಾಡುವ. ದಾಲ್ ಸಾರು ಮತ್ತು ಅದುವೇ ನಾನು ಮಾಡಿದ ವಡ ಮತ್ತು ಎಂತ ಹೇಳ್ತಾರೆ ಮತ್ತೆ ಹೋಗ್ತದೆ ಮಾರೆ ಹೆಸರು, ಕ್ಯಾಪ್ಸಿಕಮ್. ಈಗ ಊಟ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ, ನೋಡ್ಬೋದು. ಇದು ನನ್ನದು ಚಿಕ್ಕದೊಂದು ಮಿನಿ ವ್ಲಾಗ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.